ಸ್ನೇಹಿತರೆ, ಭಾರತೀಯ ಅಸ್ಮಿತೆಯನ್ನು ಜಗತ್ತಿಗೆ ತೋರಿಸಲಿಕ್ಕೆ ಇಷ್ಟು ಅದ್ಭುತವಾದ ಅವಕಾಶ ಭಾರತಕ್ಕೆ ಯಾವತ್ತೂ ಸಿಕ್ಕಿರಲಿಲ್ಲ. ಜೂನ್ 21ನೇ ತಾರೀಕು ವಿಶ್ವಸಂಸ್ಥೆ ಘೋಷಣೆ ಮಾಡ್ತು ಯೋಗ ದಿನವಾಗಿ ಅಂತಾರಾಷ್ಟ್ರೀಯವಾಗಿ ಆಚರಣೆ ಮಾಡುವಂಥದ್ದು. ಇವತ್ತು ಜಗತ್ತಿನಾದ್ಯಂತ ಸುಮಾರು 200 ರಾಷ್ಟ್ರಗಳಲ್ಲಿ ಕೋಟ್ಯಾಂತರ ಜನ ಯೋಗವನ್ನು ಧರಿಸ್ಕೊಳ್ಳಿಕ್ಕಿದ್ದಾರೆ, ಯೋಗವನ್ನು ಆವಾಹನೆ ಮಾಡ್ಕೊಳ್ಳಿಕ್ಕಿದ್ದಾರೆ, ಯೋಗದ ಅಸ್ಮಿತೆಯನ್ನು ಜಗತ್ತಿಗೆ ತೋರಿಸ್ಕೊಳ್ಳಿಕ್ಕಿದ್ದಾರೆ. ಆ ಮೂಲಕ ಭಾರತಕ್ಕೊಂದು ಬಹಳ ಅದ್ಭುತವಾಗಿರ್ತಕ್ಕಂಥ ಹೆಮ್ಮೆ ಸಿಗ್ತಾ ಇದೆ. ಈ ಹೆಮ್ಮೆ ಕಾರಣರಾಗಿರ್ತಕ್ಕಂಥ ಎಲ್ಲರನ್ನ ಅಭಿನಂದನೆ ಮಾಡೋಣ. ಜೊತೆಗೆ ಯೋಗ ಸಂದೇಶವನ್ನು ಬಹಳ ಪ್ರೀತಿಯಿಂದ ಸಮಾಜಕ್ಕೆ ಕೊಂಡ ಕಾರ್ಯಕ್ರಮವನ್ನು ಸಾದರಪಡಿಸ್ತಾ ಇದ್ದೇವೆ. ಯೋಗ ಮುಂದುವರಿತಾ ಇದೆ. ನಮ್ಮ ಜೊತೆಗೆ ಡಾಕ್ಟರ್ ವಿವೇಕ್ ಉಡುಪ ಅವರಿದ್ದಾರೆ. ಅದರ ಬಗ್ಗೆ ಅಧಿಕೃತವಾಗಿ ಮಾತನಾಡುವ ಶಕ್ತಿ ಇರ್ತಕ್ಕಂಥವ್ರು. ನಾನು ಅವರನ್ನು ಈ ಕಾರ್ಯಕ್ರಮ ಮತ್ತೆ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಸರ್, ಯೋಗ ಚಿಕಿತ್ಸಕರಾಗಿ ನಿಮ್ಮನ್ನು ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ. ಯೋಗ ಚಿಕಿತ್ಸೆ ಮೂಲಕ ಯಾವ ಮಾರಕವಾದ ಕಾಯಿಲೆ ಕೂಡ ಗುಣ ಸಾಧ್ಯ ಇದೆ, ಗುಣ ಮಾಡಲಿಕ್ಕೆ ಸಾಧ್ಯ ಇದೆ. ಆದರೆ ಅದ್ರಲ್ಲಿ ನಾವೇನು ಹೇಳ್ತೀವಿ ಅಂತಂದರೆ, ಮಾರಕವಾದ ಕಾಯಿಲೆಯ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಇದೆ. ಅದರಲ್ಲಿ ನಿಯಂತ್ರಣ ಬೇರೆ, ಪರಿಹಾರ ಬೇರೆ, ಅದರಲ್ಲಿ ಸಂಪೂರ್ಣ ನಿವಾರಣೆ ಬೇರೆ. ಸಂಪೂರ್ಣ ನಿವಾರಣೆ ಮಾಡಲಿಕ್ಕಾಗದೇ ಇರುವಂಥ ಹಲವಾರು ಇವತ್ತು ಕಾಯಿಲೆಗಳಿದ್ದಾವೆ. ಆದರೆ ಅದನ್ನು ಸಾಧ್ಯವಾದಷ್ಟು ಸಮಸ್ಯೆಯನ್ನು ಅಥವಾ ಸಮಸ್ಯೆಯ ಲಕ್ಷಣವನ್ನು ನಾವು ಪರಿಹಾರಗೊಳಿಸ್ಬೋದು, ಅಥವಾ ನಾವು ಕಾಯಿಲೆಯನ್ನು ನಾವು ನಿಯಂತ್ರಿಸಲಿಕ್ಕೆ ಸಾಧ್ಯ. ನಾನು ನನ್ನ ಯೋಗ ಚಿಕಿತ್ಸೆಯ ಅನುಭವವನ್ನು ಹೇಳುವುದಾದರೆ, ಸಾಮಾನ್ಯವಾಗಿ ನಾನು ಕಳೆದ ಒಂದು 8-9 ವರ್ಷದಲ್ಲಿ ಒಂದು 20-25 ಸಹಸ್ರಕ್ಕೂ ಜಾಸ್ತಿ ರೋಗಿಗಳನ್ನು ನೋಡಿರ್ತೀನಿ. ಯಾರೆಲ್ಲ ಒಂದು ಯೋಗಾಭ್ಯಾಸ ಅಥವಾ ಯೋಗ ಚಿಕಿತ್ಸೆಗೆ ಬರ್ತಾರೆ ಅಂತಂದರೆ, ಕ್ರಾಸ್ ಸೆಕ್ಷನ್ ತೆಗೆದು ನೋಡಿದರೆ ಅದರಲ್ಲಿ ಹೈಪರ್ ಟೆನ್ಷನ್ ರೋಗಿಗಳು ಜಾಸ್ತಿ ಇರ್ತಾರೆ. ಅದರಲ್ಲಿ ಹಾರ್ಟ್ ಡಿಸೀಸ್, ಬೇರೆ ಬೇರೆ ಹಾರ್ಟ್ ಡಿಸೀಸಿನ ರೋಗಿಗಳು ಇರ್ತಾರೆ. ಅದರಲ್ಲಿ ಹಾರ್ಟ್ ಡಿಸೀಸಿನ ಒಂದು ಸಮಸ್ಯೆ ಜಾಸ್ತಿಯಾಗಿ, ಹೃದಯದ ಒಂದು ಬ್ಲಾಕ್ ಜಾಸ್ತಿಯಾಗಿ ಆಂಜಿಯೋಪ್ಲಾಸ್ಟಿ ಆಗಿರ್ಬೋದು, ಅಥವಾ ಆಂಜಿಯೋಗ್ರಫಿ ಇರ್ಬೋದು, ಅಥವಾ ಕೊರೋನರಿ ಬೈಪಾಸ್ ಸರ್ಜರಿ ಇರ್ಬೋದು. ಈ ಸರ್ಜರಿ ಆದವರು ಕೂಡ ಬರ್ತಾರೆ. ಅದು ಒಂದು ವಿಭಾಗ. ಎರಡನೆಯದು ನಾನು ಇವತ್ತು ಗಮನಿಸಿದರೆ, ಇವತ್ತಿನ ದಿನದಲ್ಲಿ ಇವತ್ತು ಎಲ್ಲರ ಬಾಯಲ್ಲೂ ಕೂಡ ಒಂದೇ ಮಾತು, ಸಕ್ಕರೆ ಕಾಯಿಲೆ, ಮಧುಮೇಹ. ಮಧುಮೇಹದ ರೋಗಿಗಳು ಕೂಡ ಜಾಸ್ತಿ ಬರ್ತಾ ಇದ್ದಾರೆ. ಮೂರನೆಯದು ನಾವು ಗಮನಿಸಿದರೆ, ಬ್ಯಾಕ್ ಪೈನ್ ಅಥವಾ ಸೊಂಟ ನೋವು ಅಥವಾ ಬೆನ್ನು ಇವತ್ತು ಸರ್ವೇ ಸಾಮಾನ್ಯವಾದಂಥ ಒಂದು ಸಮಸ್ಯೆ. ಅದಕ್ಕೆ ಯೋಗ ಚಿಕಿತ್ಸೆಗೆ ಜಾಸ್ತಿ ಜನ ಬರ್ತಾ ಇದ್ದಾರೆ. ನಾಲ್ಕನೆಯದು ನಾವು ಸರ್ವೈಕಲ್ ಸ್ಪಾಂಡಿಲೈಟಿಸ್ ಅಂತ ಹೇಳ್ತೀವಿ. ಕುತ್ತಿಗೆ ನೋವು, ಕೈ ನೋವು ಜಾಸ್ತಿ ಆಗುವಂಥದ್ದು, ಕೂತ್ಕೊಂಡ್ರೆ ನೋವು, ನಿಂತ್ಕೊಂಡ್ರೆ ನೋವು, ನಿದ್ರೆ ಮಾಡ್ಲಿಕ್ಕೆ ಕಷ್ಟ. ಈ ಸರ್ವೈಕಲ್ ಸ್ಪಾಂಡಿಲೈಟಿಸ್ನ ರೋಗಿಗಳು ಕೂಡ ಜಾಸ್ತಿ ಬರ್ತಾರೆ. ಅದ ನಂತರ ನಾವು ಆಳವಾಗಿ ಗಮನಿಸ್ತಾ ಹೋದರೆ ನಾವೇನು ಹೇಳ್ತೀವಿ ಅಂತಂದರೆ, ಬೆನ್ನೋವಿಗೆ ಸಂಬಂಧಪಟ್ಟಂಥ ಇನ್ನಿತರ ರೋಗಗಳು ಅಂತ ನಾವು ಹೇಳ್ತೀವಿ. ಅದನ್ನು ಒಂದು ಕ್ಯಾಟಗರಿ ಮಾಡ್ತೀವಿ, ಸೀರೋ ನೆಗೆಟಿವ್ ಸ್ಪಾಂಡೆಲೋ ಆರ್ಥ್ರೋಪತಿ ಅಂತ ಹೇಳ್ತೀವಿ. ಅದು ಸ್ಲಿಪ್ ಡಿಸ್ಕ್ ಇರ್ಬೋದು, ಸಯಾಟಿಕ ಇರ್ಬೋದು, ಲಂಬಾಗ ಇರ್ಬೋದು, ಅಥವಾ ಲಂಬಾರ್ ಸ್ಪಾಂಡಿಲೋಸಿಸ್ ಇರ್ಬೋದು. ಎಲ್ಲ ರೋಗಿಗಳು ಬರ್ತಾರೆ. ಅದ ನಂತರ ನಾವು ಆಳವಾಗಿ ಅದನ್ನು ಅಧ್ಯಯನ ಮಾಡಿದರೆ, ಮೈಗ್ರೇನ್ ಅಥವಾ ಟೆನ್ಷನ್ ಹೆಡೇಕ್ ಅಂತ ನಾವು ಹೇಳ್ತೀವಿ. ಈ ಟೆನ್ಷನ್ ಹೆಡೇಕ್ ಇರ್ಬೋದು, ಮೈಗ್ರೇನಿನ ಸಮಸ್ಯೆ ಇರೋರು ಇರ್ಬೋದು, ಅವರು ಕೂಡ ಯೋಗ ಚಿಕಿತ್ಸೆಗೆ ಇವತ್ತು ಬಹಳಷ್ಟು ಜನ ಬರ್ತಾರೆ. ಇನ್ನು ನಾವು ಗಮನಿಸ್ತಾ ಹೋದರೆ, ಇವತ್ತಿನ ಎಲ್ಲ ಒಂದು ವಿಶ್ವದ ಒಂದು ದೊಡ್ಡ ಸಮಸ್ಯೆ ಇವತ್ತು ನಾವು ಒಬೆಸಿಟಿ ಅಂತ ಹೇಳ್ತೀವಿ, ಅಥವಾ ಓವರ್ ವೈಟ್ ಅಂತ ಹೇಳ್ತೀವಿ. ಈ ಬೊಜ್ಜನ್ನು ಇಳಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆಯಾ, ಬೊಜ್ಜನ್ನು ನಿಯಂತ್ರಣ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ, ಯೋಗದಿಂದ ಪರಿಹಾರ ಇದೆಯಾ ಅಂತ ತಿಳ್ಕೊಂಡು ಹಲವರು ಬರ್ತಾರೆ. ಇದು ಒಂದು ಮುಖ್ಯವಾದಂಥ ಅಂಶ. ಅದನ್ನು ನಾವು ತಾಯಂದ್ರನ್ನ ಅಥವಾ ಮಹಿಳೆಯರನ್ನ ಗಮನಿಸಿದರೆ, ಆಸ್ಟಿಯೋ ಆರ್ಥರೈಟಿಸ್ ಇವತ್ತು 10 ಜನ ತಾಯಂದ್ರಲ್ಲಿ ಇವತ್ತು 8 ಜನರಿಗೆ ಇವತ್ತು ಮಂಡಿ ನೋವು ಸಮಸ್ಯೆ. ಆಸ್ಟಿಯೋ ಆರ್ಥರೈಟಿಸ್ ರೋಗಿಗಳು ಕೂಡ ಹಲವರು ಬರ್ತಾರೆ. ಇವತ್ತಿನ ಯುವ ಪೀಳಿಗೆಯ ವಿದ್ಯಾರ್ಥಿನಿಯರನ್ನ ಅಥವಾ ಮಹಿಳೆಯರನ್ನ ಗಮನಿಸಿದರೆ, ಇವತ್ತು ಎಷ್ಟೋ ಒಂದು ಮುಟ್ಟಿನ ಸಮಸ್ಯೆ ಇವತ್ತು ಎದುರಾಗ್ತಾ ಇದೆ. ಮೆನ್ಸ್ಟ್ರುವಲ್ ಡಿಸಾರ್ಡರ್ಸ್ ಅಥವಾ ಮೆನ್ಸ್ಟ್ರುವಲ್ ಸಿಂಪ್ಟಮ್ಸ್ ಅಂತ ನಾವು ಹೇಳ್ತೀವಿ, ಅಥವಾ ಪ್ರೀ ಮೆನ್ಸ್ಟ್ರುವಲ್ ಸಿಂಪ್ಟಮ್ಸ್ ಅಂತ ನಾವು ಹೇಳ್ತೀವಿ. ಅಂತಹ ರೋಗಿಗಳು ಕೂಡ ಇವತ್ತು ಜಾಸ್ತಿ ಬರ್ತಾ ಇದ್ದಾರೆ. ಅದ ನಂತರ ನಾನು ಇತ್ತೀಚೆಗೆ ನಾನು ಜಾಸ್ತಿ ಗಮನಿಸ್ತಾ ಇರುವಂಥ ರೋಗಿಗಳು ಯಾವುದು ಅಂತಂದರೆ, ಖಿನ್ನತೆ ಜಾಸ್ತಿ ಇರೋರು, ಡಿಪ್ರೆಷನ್ನಿಂದ ಬಳಲ್ತಾ ಇರೋರು, ಅಥವಾ ಅಧಿಕ ಆತಂಕ ಅಥವಾ ಉದ್ವೇಗ, ಆನ್ಸೈಟಿ ನಿರೋಸಿಸ್ ಅಂತ ನಾವು ಹೇಳ್ತೀವಿ. ಅಂತಹ ರೋಗಿಗಳ ಸಂಖ್ಯೆ ಇವತ್ತು ಜಾಸ್ತಿ ಆಗಿದೆ. ತೀವ್ರವಾದ ಭಯ, ಸರ್ ನನಗೆ ಹೊರಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ತರಕಾರಿ ತೊಗೊಂಡ್ಬರ್ಲಿಕ್ಕೆ ಆಗ್ತಾ ಇಲ್ಲ, ಈ ಫೋಬಿಯಾ. ಈ ಒಂದು ಡಿಸೀಸ್, ಈ ಒಂದು ಕಾಯಿಲೆಯಿಂದ ಬಳಲ್ತಾ ಇರುವವರು ಕೂಡ ಜಾಸ್ತಿ ಬರ್ತಾರೆ. ಅದ ನಂತರ ಇವತ್ತು ನಾನು ಗಮನಿಸಿದಾಗೆ, ಇವತ್ತು ಲೋನ್ಲಿನೆಸ್ ಒಂದು ದೊಡ್ಡ ಕಾಯಿಲೆ. ನನಗೊಬ್ಬರೇ ಒಂಟಿತನ ಒಂದು ದೊಡ್ಡ ಕಾಯಿಲೆ. ಈ ಒಂಟಿತನ ಹೇಗೆ ಮ್ಯಾನೇಜ್ ಮಾಡೋದು ಗೊತ್ತಿಲ್ಲ. ಇದನ್ನ ಒಂದು ಸಮಸ್ಯೆಯಾಗಿ ಜೀವನವೇ ಬೇಡ ಅಂತ ಹೇಳುವವರು, ಆತ್ಮಹತ್ಯೆ ಯೋಚನೆ ಮಾಡಿಕೊಂಡು ಪ್ರಯತ್ನ ಪಟ್ಟವರು ಕೂಡ ಇವತ್ತು ಬರ್ತಾರೆ. ಅದನಂತರ ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಯೋಚನೆ ಮಾಡಿ, ಅದನಂತರ ಅಥವಾ ಕಾನ್ಸ್ಟಿಪೇಷನ್ ಇರ್ಬೋದು, ಮಲಬದ್ಧತೆ ಇರ್ಬೋದು. ಈ ಒಂದು ಕಾಯಿಲೆಯವರು ಕೂಡ ಜಾಸ್ತಿ ಬರ್ತಾರೆ. ಬ್ರಾಂಕಿಯಲ್ ಅಸ್ತಮ ಇರ್ಬೋದು, ಅಲರ್ಜಿ ಡಿಸೀಸ್ ಇರ್ಬೋದು. ಈ ಒಂದು ಸಮಸ್ಯೆ ಇದ್ದವರು ಕೂಡ ನಮ್ಮಲ್ಲಿ ಹೆಚ್ಚು ಬರ್ತಾರೆ. ಎಲ್ಲ ಒಂದು ಸಮಸ್ಯೆಗೆ ನಾವು ಅದನ್ನೇನು ಹೇಳಿರ್ತೀವಿ ಇವತ್ತು ಅಂತಂದರೆ, ಇವತ್ತು ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಜಾಸ್ತಿ ಅಂತ ನಾವು ಹೇಳ್ತೀವಿ. ಅದೆಲ್ಲ ಅಂಕಿಅಂಶ ತೋರಿಸಿರುತ್ತೆ.
ಅದರಲ್ಲಿ ಹೈಪರ್ಟೆನ್ಷನ್ ಇರುತ್ತೆ, ಹಾರ್ಟ್ ಡಿಸೀಸ್ ಇರುತ್ತೆ, ಡಯಾಬಿಟಿಸ್ ಮೆಲಿಟಸ್ ಇರುತ್ತೆ, ಕ್ಯಾನ್ಸರ್ ಇರುತ್ತೆ, ಒಬೆಸಿಟಿ ಇರುತ್ತೆ, ಸ್ಟ್ರೋಕ್ ಇರುತ್ತೆ. ಸೊ ಇದೆಲ್ಲ ಒಂದು ಕಾಯಿಲೆಯನ್ನು ನಾವು ಸಾಂಕ್ರಾಮಿಕವಲ್ಲದ ಕಾಯಿಲೆ ಅಂತ ಹೇಳ್ತೀವಿ. ಸೊ ಇದರ ಇನ್ಸಿಡೆನ್ಸ್ ಕೂಡ ಇವತ್ತು ಜಾಸ್ತಿ ಆಗಿದೆ. ಸೊ ಅದಂತೆಲ್ಲ ರೋಗಿಗಳನ್ನು ನಾನು ಇವತ್ತು ಗಮನಿಸ್ತಾ ಇದ್ದೀನಿ. ಆದರೆ ಇದು ಎಲ್ಲದರ ಹಿಂದೆ, ಈ ಎಲ್ಲ ರೋಗಿಗಳ ಸಮಸ್ಯೆಯ ಹಿಂದೆ ಇವತ್ತು ಸಂಶೋಧನೆ ನಮಗೊಂದು ದೊಡ್ಡ ಒಂದು ಶಕ್ತಿ ಏನು ಉತ್ತರ ಕೊಡ್ತಾ ಇದೆ ಅಂತಂದರೆ, ಇವತ್ತಿನ ಎಲ್ಲ ಸರ್ವೇ ಸಾಮಾನ್ಯವಾದ ಕಾಯಿಲೆಯ ಹಿಂದೆ 72ರಿಂದ 74% ಮನಸ್ಸಿನ ಪಾತ್ರ ಇದೆ. ಆಂತರಿಕ ಒತ್ತಡ, ಉದ್ವೇಗ, ಭಯ, ತಳಮಳ, ಕೋಪ, ಗಾಬರಿ, ಹತಾಶೆ, ನಿರಾಶೆ, ದ್ವೇಷ, ಅಸೂಯೆ ಇದೆಲ್ಲ ಮನಸ್ಸಿನಲ್ಲಿದ್ದು ಅದು ದೇಹವನ್ನು ಬಹಳಷ್ಟು ರೋಗದ ಗೂಡು ಮಾಡಿದೆ, ಉಸಿರಾಟದ ಏರ್ಪೇರ್ ಮಾಡಿದೆ, ಮನುಷ್ಯನಿಗೆ ಮನಃಶಾಂತಿ ಇಲ್ಲ, ಮನುಷ್ಯನಿಗೆ ಸಮಾಧಾನ ಇಲ್ಲ, ಮನುಷ್ಯನಲ್ಲಿ ದ್ವೇಷದ ಹೆಡೆ ಆಡ್ತಾ ಇದೆ, ಇಲ್ಲಿ ಆರೋಗ್ಯ ಹಾಳಾಗ್ತಾ ಇದೆ. ಈ ಆರೋಗ್ಯ ಹಾಳಾಗುವಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ಹೈಪರ್ ಟೆನ್ಷನ್ ಬಂದೇ ಬರುತ್ತೆ, ಡಯಾಬಿಟಿಸ್ ಬಂದೇ ಬರುತ್ತೆ, ರಾತ್ರಿ ನಿದ್ರೆಯೂ ಕೂಡ ಬರುವುದಿಲ್ಲ, ದಿನಚರಿಯಲ್ಲೂ ಕೂಡ ಸಿಡಿಮಿಡಿಗೊಳ್ತಾ ಇರುವಂಥದ್ದು, ಮನಃಶಾಂತಿ ಇಲ್ಲದಾಗ್ತಾ ಇದೆ. ಸೊ ಇದು ಸರ್ವೇ ಸಾಮಾನ್ಯವಾದಂಥ ಒಂದು ಕ್ರಾಸ್ ಸೆಕ್ಷನ್ ಯೋಗ ಚಿಕಿತ್ಸೆಗೆ ಬರುವಂಥದ್ದು. ಹೌದು ಸರ್, ಯೋಗವನ್ನ ಕಲಿಬೇಕು ಅಂತ ಹೊರಟವರಿಗೆ ನೀವು ಗುರುಮುಖಿಯನ್ನ ಕಲಿಬೇಕು ಅಂತ ಹೇಳ್ತೀರಿ. ಸಿಡಿ ನೋಡ್ಕೊಂಡು, ಕ್ಯಾಸೆಟ್ ನೋಡ್ಕೊಂಡು, ಟಿವಿ ನೋಡ್ಕೊಂಡು ಯೋಗವನ್ನ ಕಲಿಯುವಂಥದ್ದು ಬಹಳ ಮಾರಕ ಅಂತ ನೀವು ಎಷ್ಟೋ ವೇದಿಕೆಯಲ್ಲಿ ಹೇಳಿದ್ದೀರಿ. ಬೆಳಕು ಚೆಲ್ಲೋಣ ಅದ್ರ ಬಗ್ಗೆ. ಸೊ ನಾವು ಯುವಜನತೆ ಮಿಸ್ಗೈಡ್ ಆಗ್ತಾ ಇದೆ. ಖಂಡಿತವಾಗ್ಲೂ ಯುವಜನತೆ ಇವತ್ತು ಮಿಸ್ಗೈಡ್ ಆಗ್ತಾ ಇದ್ದಾರೆ. ಇವತ್ತು ನನ್ನ ಹತ್ರ ಬರುವಂಥ ಯುವಜನತೆಯಲ್ಲಿ ಎಷ್ಟೋ ರೋಗಿಗಳು ಕೂಡ ಮಿಸ್ಗೈಡ್ ಆಗಿರ್ತಾರೆ ಕೂಡ. ಸೊ ಯೋಗವನ್ನು ಅವರಿಗೆ ತೀವ್ರತೆ ಜಾಸ್ತಿ ಇರುತ್ತೆ. ಯಾರೋ ಮೂಲಕ ಕೇಳಿರ್ತಾರೆ ಯೋಗಾಭ್ಯಾಸ ಮಾಡಿ ಸರಿಯಾಗತ್ತೆ ಅಂತ, ಎಲ್ಲೋ ಪುಸ್ತಕದಲ್ಲಿ ಓದಿರ್ತಾರೆ ಯೋಗಾಭ್ಯಾಸ ಮಾಡಿ ಪರಿಹಾರ ಸಿಗತ್ತೆ, ಎಲ್ಲೋ ಟಿವಿಯ ಕಾರ್ಯಕ್ರಮ ನೋಡುವಾಗ ಯೋಗಾಭ್ಯಾಸ ನೋಡುವಾಗ ನನಗೂ ಮಾಡ್ಬೇಕಂತ ಅನ್ಸತ್ತೆ ಅಂತ ಶುರು ಮಾಡ್ತಾರೆ. ಯೋಚನೆ ಮಾಡಿ, ಎಷ್ಟೋ ರೋಗಿಗಳು ಅಥವಾ ಯುವ ಪೀಳಿಗೆ ಪುಸ್ತಕ ಓದಿಕೊಂಡು ಯೋಗಾಭ್ಯಾಸ ಕಲ್ತವರು ಕೂಡ ಇದ್ದಾರೆ, ಟಿವಿ ನೋಡ್ತಾ ಮಾಧ್ಯಮದ ಕಾರ್ಯಕ್ರಮ ನೋಡ್ತಾ ಯೋಗಾಭ್ಯಾಸ ಮಾಡಿದವರು ಕೂಡ ಇದ್ದಾರೆ. ಅದ ನಂತರ ಹೇಗೆಲ್ಲ ಯೋಗಾಭ್ಯಾಸ ಅಂತಂದ್ರೆ, ಇವತ್ತು ನಾನು ಯಾವತ್ತೂ ಹಾಸ್ಯ ಮಾಡ್ತೀನಿ ರೋಗಿಗಳ ಹತ್ರ, ಇವತ್ತಿನ ಎಲ್ಲರ ದೊಡ್ಡ ಗುರು ಅಂತಂದ್ರೆ ನಮ್ಮ ದೊಡ್ಡ ಗುರು ಗೂಗಲ್ ಗುರು. ಯೋಚನೆ ಮಾಡಿ. ಸೊ ಇವತ್ತು ಇಂಟರ್ನೆಟ್ ಮೂಲಕ ಯೋಗ ಕಲಿಯುವಂತಹ ಜನ ಜಾಸ್ತಿ ಆಗಿದ್ದಾರೆ. ಹೌ ಟು ಪ್ರಾಕ್ಟೀಸ್ ಯೋಗ, ಸೊ ಅದನ್ನು ಹಾಕಿದರೆ, ಕೀವರ್ಡ್ ಹಾಕಿದರೆ ಎಷ್ಟೋ ಬರುತ್ತೆ. ಸೊ ಇಂಟರ್ನೆಟ್ ಮುಂದೆ ಕೂತು, ಕಂಪ್ಯೂಟರ್ ಮುಂದೆ ಕೂತು ಯೋಗವನ್ನು ಕಲಿತು, ಯೋಗದ ಶಿಕ್ಷಣವನ್ನು ಕಲಿತು ಅದನ್ನು ಗಮನಿಸುವಂಥವರು ಜಾಸ್ತಿ ಇದ್ದಾರೆ. ಅದ ನಂತರ ಇವತ್ತಿನ ಸೆಲೆಬ್ರಿಟೀಸ್ ಯಾರು ಯೋಗ ಮಾಡ್ತಾ ಇದ್ದಾರೆ, XYZ ಸೆಲೆಬ್ರಿಟೀಸ್ ಇವತ್ತೆಲ್ಲ ಯೋಗ ಅಭ್ಯಾಸ ಮಾಡ್ತಾ ಇದ್ದಾರೆ. ಅವರ ಒಂದು DVDs ಎಲ್ಲ ಲಭ್ಯ ಇರುತ್ತೆ. ಇವತ್ತಿನ ಯುವ ಪೀಳಿಗೆಗೆ ಅವರು ಒಂದು ಮಾರ್ಗದರ್ಶಕ, ಇವತ್ತಿನ ಯುವ ಪೀಳಿಗೆಗೆ ಅವರೊಂದು ದಾರಿ, ಇವತ್ತಿನ ಯುವ ಪೀಳಿಗೆಗೆ ಅವರೊಂದು ಯೋಚನೆ ಮಾಡಿ ಆ ಒಂದು ಸ್ಫೂರ್ತಿ. ಸೊ ಅದನ್ನು DVD-ಯನ್ನು ಹಾಕ್ಕೊಂಡು ಅಥವಾ ಪುಸ್ತಕವನ್ನು ಓದ್ತಾ ಅಥವಾ ಆ ಒಂದು ಕಾರ್ಯಕ್ರಮವನ್ನು ನೋಡ್ತಾ ಇವತ್ತು ಎಷ್ಟೋ ಜನ ತಪ್ಪು ದಾರಿ ಎಳಿತಾ ಇದ್ದಾರೆ. ಅದರಿಂದ ಎಷ್ಟೋ ದುಷ್ಪರಿಣಾಮ ಆಗಿರುತ್ತೆ. ನಾನು ಏನು ಹೇಳ್ತೀನಿ ಇದರಿಂದ ಅಂತಂದರೆ, ಯೋಗಾಭ್ಯಾಸವನ್ನು ಸರಿಯಾಗಿ ಕ್ರಮಬದ್ಧವಾಗಿ ನಾವು ಮಾಡಿದರೆ, ಕ್ರಮಬದ್ಧತೆಯನ್ನು ನಾವು ಅಳವಡಿಸ್ಕೊಂಡ್ರೆ ಅದರಿಂದ ಪರಿಣಾಮವನ್ನು ಕಾಣಲಿಕ್ಕೆ ಸಾಧ್ಯ. ಇವತ್ತು ಎಷ್ಟೋ ಜನ ಇವತ್ತು ರೋಗಿಗಳು ತಪ್ಪು ಯೋಗಾಭ್ಯಾಸವನ್ನು ಮಾಡಿ, ಗುರು ಇಲ್ಲ, ಶಿಕ್ಷಣ ಇಲ್ಲ, ಮಾರ್ಗ ಇಲ್ಲ, ದಾರಿ ಇಲ್ಲ, ಅವರಾಗೇ ಅವರು ಕಲ್ತ್ಕೊಂಡು ಅಥವಾ ತಪ್ಪು ಶಿಕ್ಷಣವನ್ನು ಅವರು ಅದನ್ನು ಕೇಳಿ ತಪ್ಪು ಶಿಕ್ಷಣವನ್ನು ಅವರು ಅರ್ಥ ಮಾಡ್ಕೊಂಡಿದ್ರಿಂದ ಅದನ್ನು ಸರಿಯಾದ ಅನುಷ್ಠಾನ ಮಾಡುವಲ್ಲಿ ಕೊರತೆ ಎದ್ದು ಕಂಡದ್ರಿಂದ ಇವತ್ತು ಎಷ್ಟೋ ರೋಗಿಗಳಿಗೆ ಯೋಗಾಭ್ಯಾಸದ ಮೂಲಕವೂ ಕೂಡ ಆರೋಗ್ಯ ಹಾಳಾಗ್ತಾ ಇದೆ. ಯೋಗಾಭ್ಯಾಸದ ಮೂಲಕವೂ ಕೂಡ ಅವರಿಗೆ ಆ ಪರಿಣಾಮ ಪೂರ್ಣವಾಗಿ ಸಿಗದಾಗ್ತಾ ಇದೆ. ಸೊ ಅದಕ್ಕೆ ನಾನು ಯಾವತ್ತೂ ಏನು ಹೇಳ್ತೀನಿ ಅಂತಂದರೆ, ಯೋಗವನ್ನು ಕಲಿಯಬೇಕಾದ್ರೆ ಸಮರ್ಥ ಗುರುವಿನ ಒಂದು ಮಾರ್ಗದರ್ಶನ ಅತಿ ಅಗತ್ಯ ಅಂತ ಹೇಳ್ತೀನಿ. ಇವತ್ತು ಸಮರ್ಥ ಗುರುವಿನ ಮಾರ್ಗದರ್ಶನ ಅತಿ ಅಗತ್ಯ ಅಂತ ಹೇಳುವಾಗ, ಸೊ ಆ ಗುರುವಿನ ಒಂದು ಲಕ್ಷಣವನ್ನು ನಾವು ಗಮನಿಸಬೇಕಾಗತ್ತೆ. ನನಗೆ ಎಷ್ಟೋ ರೋಗಿಗಳು ಹೇಳ್ತಾರೆ, ನಾನು ಎಷ್ಟೋ ಯೋಗ ಕೇಂದ್ರಕ್ಕೆ ಹೋಗಿ ಬಂದಿರ್ತೀನಿ, ಎಷ್ಟೋ ರೀತಿಯ ಒಂದು ಯೋಗದ ಒಂದು ಶಿಕ್ಷಣವನ್ನು ಕೂಡ ಗಮನಿಸಿರ್ತೀನಿ, ಒಳ್ಳೆಯ ಒಂದು ಶಿಕ್ಷಣ ನಡೀತಾ ಇದೆ, ಒಳ್ಳೆಯ ಒಂದು ಕಾರ್ಯಕ್ರಮ ನಡೀತಾ ಇದೆ. ಆದರೆ ಇವತ್ತು ಏನಾಗ್ತಾ ಇದೆ ಅಂತಂದರೆ, ಸೊ ಯೋಗದ ಶಿಕ್ಷಣವನ್ನು ಕೊಡುವಲ್ಲಿ ನಾವು ಕೊರತೆಯನ್ನು ಎದ್ದು ಕಾಣ್ತಾ ಇದ್ದೀವಿ. ನನಗೆ ಎಷ್ಟೋ ರೋಗಿಗಳು ಹೇಳಿರ್ತಾರೆ, ಒಂದು ವಾರ ನಾನು ಯೋಗ ಕಲಿತೆ ನನ್ನ ಗುರುಗಳ ಹತ್ರ, ನಾನೀಗ ಯೋಗವನ್ನು ಹೇಳ್ಕೊಡ್ತಾ ಇದ್ದೀನಿ. ಯೋಚನೆ ಮಾಡಿ, ಒಂದು ವಾರದಲ್ಲಿ ಯೋಗ ಕಲಿತು ಹೇಳ್ಕೊಡ್ಲಿಕ್ಕೆ ಸಾಧ್ಯ ಇದೆಯಾ? ನಾವು ಮೊದಲು ಹೇಳ್ಕೊಡ್ಬೇಕಾದ್ರೆ ಸಾರ್ವಜನಿಕ ಜನರಿಗೆ ನಮಗೆ ಯೋಗದ ಬಗ್ಗೆ ಜಾಗೃತಿ ಇರಬೇಕು, ನಮಗೆ ಯೋಗದ ಬಗ್ಗೆ ಸಂಪೂರ್ಣ ಜ್ಞಾನ ಇರಬೇಕು, ನಮಗೆ ಯೋಗದ ಒಂದು ತಪ್ಪು ಅಥವಾ ಸರಿ ಅದನ್ನು ನಮ್ಗೆ ಗೊತ್ತಿರಬೇಕು. ನಾವು ಅದನ್ನು ಅರ್ಥ ಮಾಡಿಕೊಂಡ್ರೆ, ನಾವು ಅದನ್ನು ಅಳವಡಿಸ್ಕೊಂಡ್ರೆ, ನಮಗೆ ಸಮಗ್ರ ಜ್ಞಾನ ಯೋಗದ ಬಗ್ಗೆ ಇದ್ದರೆ ನಾವು ಇನ್ನೊಬ್ಬರಿಗೆ ಹೇಳಲಿಕ್ಕೆ ಸಾಧ್ಯ. ಅದಕ್ಕೆ ಪರಿಪೂರ್ಣ ಶಿಕ್ಷಣ ಅತಿ ಮುಖ್ಯ, ಅದಕ್ಕೆ ಯೋಗ ವಿಜ್ಞಾನದ ಆಳವಾದ ಅಧ್ಯಾಯ ಅತಿ ಮುಖ್ಯ, ಅದಕ್ಕೆ ಯೋಗ ವಿಜ್ಞಾನದ ಒಂದು ಆ ಅಧ್ಯಾಯದ ಅವಧಿಯೂ ಕೂಡ ಅತಿ ಮುಖ್ಯ, ತರಬೇತಿ ಅತಿ ಮುಖ್ಯ, ಅನುಭವ ಅತಿ ಮುಖ್ಯ, ಅದಕ್ಕೊಂದು ಕ್ವಾಲಿಟಿ ಇರಬೇಕಾಗತ್ತೆ. ಗುಣಮಟ್ಟ ಇದ್ದರೆ ಮಾತ್ರ ಯೋಗಾಭ್ಯಾಸವನ್ನು ನಾವು ಕಲಿಯಲಿಕ್ಕೆ ಸಾಧ್ಯ. ಸೊ ಸಮರ್ಥ ಗುರುವಿನ ಮಾರ್ಗದರ್ಶನ ಅತಿ ಅಗತ್ಯ.
ಪುಸ್ತಕ ಆಗಲಿ, ಟಿ ವಿ ಆಗಲಿ, ಇಂಟರ್ನೆಟ್ ಆಗಲಿ, ಡಿ ವಿ ಡಿ ಆಗಲಿ ನೋಡಿ ಯೋಗ ಕಲಿಯುವಂಥದ್ದು ನಿಜವಾಗಲೂ ಕೂಡ ತಪ್ಪು. ಹೌದು. ವಿಶೇಷವಾಗಿ ಹದಿಹರೆಯದಲ್ಲಿ ಹೈಸ್ಕೂಲ್ ಮಕ್ಕಳಿಗೆ ಯೋಗ ಪಠ್ಯ ಬೇಕು ಅಂತ ಹೇಳಿ ಪ್ರತಿಪಾದನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಆ ಯೋಗ ಶಿಕ್ಷಣದ ಪರಿಕ್ರಮ ಹೇಗಿರಬೇಕು ನಿಮ್ಮ ಪ್ರಕಾರ? ಸಿಲೆಬಸ್ ಹೇಗಿರಬೇಕು? ನನ್ನ ಪ್ರಕಾರ ಇವತ್ತಿನ ಒಂದು ಶಿಕ್ಷಣ ಕ್ರಮದಲ್ಲಿ ಯೋಗದ ಒಂದು ಅನುಷ್ಠಾನ ಆಗಬೇಕಾದ್ರೆ ನಾವು ಅದನ್ನು ಗಮನಿಸಬೇಕಾಗತ್ತೆ. ಯೋಗದ ಶಿಕ್ಷಣ ಅನುಷ್ಠಾನ ಅತಿ ಅಗತ್ಯ ಇದೆಯಾ, ಅಥವಾ ಇವತ್ತು ಯಾಕೆ ಬೇಕು, ಇವತ್ತು ಯೋಗ ಶಿಕ್ಷಣ ಕ್ರಮ ಅನುಷ್ಠಾನ ಇಲ್ಲದೆ ಇದ್ರೆ ಸಾಧ್ಯವಾಗುವುದಿಲ್ವಾ ಅಂತ ಯೋಚನೆ ಮಾಡಬೇಕು. ಈಗ ನಾನು ನನ್ನ ಒಂದು ಬಾಲ್ಯದ ಜೀವನ ಅಥವಾ ವಿದ್ಯಾಭ್ಯಾಸದ ಜೀವನ, ವಿದ್ಯಾರ್ಥಿ ಜೀವನವನ್ನು ತಗೊಂಡ್ರೆ ಯೋಗದ ಅನುಷ್ಠಾನ ಇರಲಿಲ್ಲ, ಯೋಗದ ಜಾಗೃತಿ ಇರಲಿಲ್ಲ, ಯೋಗದ ಕಾರ್ಯಕ್ರಮ ಇರಲಿಲ್ಲ, ಯೋಗದ ವಿಚಾರ ಇರಲಿಲ್ಲ. ಆದರೂ ಕೂಡ ವಿದ್ಯಾಭ್ಯಾಸ ನಡೀತು, ಆದರೂ ಕೂಡ ವಿದ್ಯಾರ್ಥಿ ಜೀವನ ನಡೀತು, ಆದರೂ ಕೂಡ ಎಷ್ಟೋ ರೀತಿಯಲ್ಲಿಯೂ ಕೂಡ ಬದಲಾವಣೆ ಆಯಿತು. ಬಟ್ ಇವತ್ತಿನ ಸಂದರ್ಭದಲ್ಲಿ ಸಾರ್ವಜನಿಕವಾಗಿ ನಾವು ಏನು ಯೋಚನೆ ಮಾಡಿರ್ತೀವಿ ಅಂತಂದರೆ, ಅಥವಾ ನಾನು ಎಷ್ಟೋ ಒಂದು ವಿದ್ಯಾರ್ಥಿಗಳ ಶಿಬಿರದಲ್ಲಿ ಇವತ್ತು ಏನು ಗಮನಿಸಿರ್ತೀನಿ ಅಂತಂದರೆ, ಇವತ್ತು ವಿದ್ಯಾರ್ಥಿಗಳ, ನಾನು ಯಾವತ್ತೂ ಒಂದು ಹೇಳ್ತೀನಿ ಸಂಶೋಧನಾತ್ಮಕ ರೀತಿಯಲ್ಲಿ, ಇವತ್ತು ವಿದ್ಯಾರ್ಥಿಗಳ ಬುದ್ಧಿ ಮತ್ತು ಸಾಮರ್ಥ್ಯ, ನಾವು ಇಂಟೆಲಿಜೆಂಟ್ ಕೋಶಿಯೆಂಟ್ ಅಂತ ಹೇಳ್ತೀವಿ, ಅದು ಬಹಳಷ್ಟಿದೆ ಇವತ್ತು. ಸೊ 90% ಪಡೆದಿರ್ತಾರೆ, 92% ಪಡೆದಿರ್ತಾರೆ, 98% ಪಡೆದಿರ್ತಾರೆ. ಆದರೆ ಇಮೋಷನಲ್ ಕೋಶಿಯೆಂಟ್ ಇವತ್ತು ಬಹಳಷ್ಟು ವೀಕ್ ಆಗ್ತಾ ಇದೆ. ಭಾವನಾತ್ಮಕ ವಲಯ, ಭಾವನಾತ್ಮಕ ಆರೋಗ್ಯ ಬಹಳಷ್ಟು ಕುಸಿತಾ ಇದೆ. ಎಷ್ಟೋ ನಾನು ವಿದ್ಯಾರ್ಥಿನಿಯರನ್ನು ಮಾತಾಡಿಸ್ತಾ ಇರುವಾಗ ಇವತ್ತೆಷ್ಟೋ ವಿದ್ಯಾರ್ಥಿನೇ ನನ್ನ ಹತ್ರ ಒಂದು ಸಲಹೆ ಕೇಳ್ತಾರೆ, ಸರ್ ನನ್ನ ಅಪ್ಪ ಅಮ್ಮನೊಟ್ಟಿಗೆ ಇರೋದು ಬೇಡ, ಏನಾದರೂ ಒಂದು ಮಾರ್ಗದರ್ಶನ ಕೊಡಿ. ಯಾಕೆ ಅಪ್ಪ ಅಮ್ಮನೊಟ್ಟಿಗೆ ಇರಬಾರ್ದು? ಯಾಕೆ, ಏನಾಗತ್ತೆ? ಸರ್ ಅವರು ಬೈತಾರೆ, ಸರ್ ಅವರು ಹೊಡಿತಾರೆ, ಸರ್ ಅವರು ಬುದ್ಧಿವಾದ ಹೇಳ್ತಾರೆ, ಸರ್ ಅವರು ಹೀಗೆ ಮಾಡಬೇಡ ಅಂತಾರೆ, ಸರ್ ಅವರು ಹಾಗೆ ಮಾಡಬೇಡ ಅಂತ ಹೇಳ್ತಾರೆ. ಯೋಚನೆ ಮಾಡಿ, ನಾನು ಯಾಕೆ ಉದಾಹರಣೆ ಹೇಳಿದೆ ಅಂತಂದರೆ, ಇವತ್ತು ಎಲ್ಲರಿಗೂ ಕೂಡ ಯಾವ ಒಂದು ರೀತಿಯಲ್ಲಿ ಆಗಿದೆ ವಿದ್ಯಾರ್ಥಿಗಳ ಕ್ರಮದಲ್ಲಿ ಅಂತಂದರೆ, ಭಾವನಾತ್ಮಕ ವಲಯ ಕುಸಿತಾ ಇದೆ. ನಾನು ಯಾವತ್ತು SSLC ಮತ್ತು ಸೆಕೆಂಡ್ PUC ರಿಸಲ್ಟ್ಸ್ ಬಂದಾಗ ಯಾವತ್ತೂ ನಾನೊಂದು ಅಂಕಿಅಂಶವನ್ನು ಅಧ್ಯಯನ ಮಾಡ್ತೀನಿ. ಎಷ್ಟೋ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಳ್ತಾರೆ, ಎಷ್ಟೋ ವಿದ್ಯಾರ್ಥಿಗಳನ್ನು ಎದುರಿಸ್ಲಿಕ್ಕೆ ಆಗೋದಿಲ್ಲ. ಕಾರಣ ಯಾಕೆ ಅಂತಂದರೆ, ಈ ಭಾವನಾತ್ಮಕ ವಲಯ, ಇಮೋಷನಲ್ ಕೋಶಿಯೆಂಟ್ ಅಂತ ಹೇಳ್ತೀವಿ. ಇಂಟೆಲಿಜೆಂಟ್ ಕೋಶಿಯೆಂಟ್ ಹೆಚ್ಚು ಮಾಡಬೇಕು, ಇಮೋಷನಲ್ ಕೋಶಿಯೆಂಟ್ ಹೆಚ್ಚು ಮಾಡಬೇಕು. ವಿದ್ಯಾರ್ಥಿಯ ಜೀವನ ಒಂದು ಶಿಸ್ತುಬದ್ಧ, ಒಂದು ರೀತಿ ನೀತಿಯ ಜೀವನ ಆಗಬೇಕು. ವಿದ್ಯಾರ್ಥಿಗಳನ್ನು ಒಳ್ಳೆಯ ಗುಣ ನಡತೆ ಇರಬೇಕು. ವಿದ್ಯಾರ್ಥಿಗಳು ಅಪ್ಪ ಅಮ್ಮನಿಗೆ ಒಳ್ಳೆಯ ಮಗನಾಗಿ ಮಗಳಾಗಿ ಒಳ್ಳೆಯ ಗುಣ ಹೊಂದ್ಕೊಂಡಿರಬೇಕಾದ್ರೆ ಅದು ಯೋಗ ಒಂದು ಶಿಕ್ಷಣದಿಂದ ಒಂದು ದಾರಿ ಅಂತ ನಾನು ಹೇಳಲಿಕ್ಕೆ ಸಾಧ್ಯ ಆಗತ್ತೆ. ಕಾರಣ ಯಾಕೆ ಅಂತಂದರೆ, ಇವತ್ತೆಷ್ಟೋ ವಿದ್ಯಾರ್ಥಿಗಳಿಗೆ ಶಿಕ್ಷಕರು ಹೇಳಿದ ಬುದ್ಧಿವಾದ ಕೇಳಲಿಕ್ಕೆ ಆಗ್ತಾ ಇಲ್ಲ. ಶಿಕ್ಷಕರು ನಂಗೆ ಬೈತಾರೆ, ಶಿಕ್ಷಕರಿಗೆ ಬೈಯುವಂಥ ಪರಿಸ್ಥಿತಿಯನ್ನು ನಾವು ಕಾಣ್ತಾ ಇದ್ದೀವಿ ಕೆಲವೊಂದು ಸಂದರ್ಭದಲ್ಲಿ. ನಾನು ನನ್ನ ಶಿಬಿರದಲ್ಲಿ ಗಮನಿಸ್ತೀನಿ, ಶಿಕ್ಷಕರು ಹೇಳಿದ ಬುದ್ಧಿವಾದವನ್ನು ಇವತ್ತು ವಿದ್ಯಾರ್ಥಿಗಳಿಗೆ ಕೇಳಲಿಕ್ಕೆ ಆಗ್ತಾ ಇಲ್ಲ. ಮನೆಯಲ್ಲಿ ರಕ್ಷಕರು ಹೇಳಿದಂತಹ ಒಂದು ಬುದ್ಧಿವಾದವನ್ನು ಕೇಳಲಿಕ್ಕೆ ಆಗ್ತಾ ಇಲ್ಲ. ಹಾಗಾದರೆ ಈ ದಾರಿ ತಪ್ಪುವಂಥದ್ದನ್ನು ಹಾಗಾದರೆ ಸರಿ ಮಾಡುವ ಒಂದು ಶಕ್ತಿ ಯೋಗಕ್ಕಿದೆ ಅಂತಂದರೆ, ಅದನ್ನು ಅನುಷ್ಠಾನಗೊಳಿಸ್ಕೊಂಡ್ರೆ ಸ್ವಲ್ಪ ಸಾಧ್ಯ ಆಗತ್ತೆ. ಸೊ ಅದರಲ್ಲಿ ನಾನು ಏನು ಹೇಳ್ತೀನಿ ಅಂತಂದರೆ, ಪ್ರತಿನಿತ್ಯ ನಾನು ಕೆಲವೊಂದು ಶಾಲಾ ಕಾಲೇಜುಗಳಲ್ಲಿ ಅದನ್ನು ಪ್ರಯತ್ನ ಮಾಡಿರ್ತೀನಿ. ಪ್ರತಿನಿತ್ಯ ವಿದ್ಯಾರ್ಥಿಗಳಿಗೆ 20 ನಿಮಿಷದ ಒಂದು ಯೋಗಾಭ್ಯಾಸ, ಅದರಲ್ಲಿ ಸರಳವಾದಂಥ ಒಂದು ಶಿಥಿಲೀಕರಣ ಅಭ್ಯಾಸ ಇರುತ್ತೆ, ಒಂದು 4-5 ಆಸನ ಇರುತ್ತೆ, ಒಂದು 2 ಪ್ರಾಣಾಯಾಮ ಇರುತ್ತೆ. ಅದರ ಜೊತೆಗೆ 5 ನಿಮಿಷ ಕೌನ್ಸಿಲಿಂಗ್ ಮಾಡುವಂಥದ್ದು ವಿದ್ಯಾರ್ಥಿಗಳಿಗೆ. ಹೇಗಿರಬೇಕು, ಹೇಗೆ ಓದಬೇಕು, ಯಾವ ರೀತಿ ವಿದ್ಯಾಭ್ಯಾಸ ಇರಬೇಕು. ಸೊ ಈ ರೀತಿ ಮಾಡಿದಾಗ ಆ ಯೋಗ ಶಿಕ್ಷಣದ ಜೊತೆಗೆ ವಿದ್ಯಾರ್ಥಿಗಳಿಗೆ ಒಂದು ಉತ್ತಮವಾದ ಒಂದು ಸಂದೇಶವನ್ನು ನಾವು ಕೊಟ್ಟಾಗ, ಪ್ರೀತಿಯಿಂದ ಕೊಟ್ಟಾಗ, ಯೋಗ ಶಿಕ್ಷಣದ ಅಳವಡಿಸ್ಕೊಳ್ಳೋದ್ರಿಂದ ಅವರಲ್ಲಿ ಪರಿಣಾಮವನ್ನು ಕಾಣಲಿಕ್ಕೆ ಸಾಧ್ಯ. ಆದರೆ ಇದರಲ್ಲಿ ಏನಾಗತ್ತೆ ಅಂತಂದರೆ, ಸೊ ವಿದ್ಯಾರ್ಥಿಗಳಿಗೆ ನಾವು ಅದನ್ನು ಹೇರಬಾರ್ದು, ವಿದ್ಯಾರ್ಥಿಗಳಿಗೆ ನಾವು ಅದನ್ನು ಹೊರಿಸಬಾರ್ದು. ವಿದ್ಯಾರ್ಥಿಗಳಿಗೆ ಯೋಗ ಅಂತಂದರೆ ಕಷ್ಟ ಅಂತ ಮಾಡಬಾರ್ದು, ವಿದ್ಯಾರ್ಥಿಗಳಿಗೆ ಯೋಗ ಅಂತಂದರೆ ಬೇಡ ಅನ್ನುವ ರೀತಿಯಲ್ಲಿ ಮಾಡಬಾರ್ದು. ನಾವು ಅದನ್ನು ಸ್ವಲ್ಪ ಸ್ಟೆಪ್ ಬೈ ಸ್ಟೆಪ್ ನಾವು ಅದಕ್ಕೆ ವಿದ್ಯಾರ್ಥಿಗಳಿಗೆ ಯೋಗದ ಬಗ್ಗೆ ಮಾಹಿತಿಯನ್ನು ಕೊಟ್ಟು, ಯೋಗದ ಬಗ್ಗೆ ಜಾಗೃತಿಯನ್ನು ಹೆಚ್ಚು ಮಾಡಿ, ಯೋಗ ಅಭ್ಯಾಸದ ಬಗ್ಗೆ ಏನೆಲ್ಲ ಅರ್ಥ ಇದೆ ಅದನ್ನು ಅವರಿಗೆ ಹೇಳಿ, ಅದರ ನಂತರ ನಾವು ಯೋಗ ಶಿಕ್ಷಣವನ್ನು ಅವರಲ್ಲಿ ಪ್ರಾರಂಭಿಸಬೇಕು. ಅವರಲ್ಲಿ ತುಡಿತ ಬರಬೇಕು, ಅವರಲ್ಲಿ ಆಸಕ್ತಿ ಬರಬೇಕು, ಅವರಲ್ಲೂ ಶ್ರದ್ಧೆ ಬರಬೇಕು. ಅದು ಬಂದರೆ ಯೋಗ ಶಿಕ್ಷಣಕ್ಕೆ ಅವರು ತಯಾರಾಗ್ತಾರೆ. ಹೌದು, ತುಂಬ ಅದ್ಭುತವಾಗಿ ಹೇಳ್ತಾ ಇದ್ದೀರಿ ಸರ್. ಯೋಗ ಶಿಕ್ಷಣ ಇವತ್ತು ಅಳವಡಿಕೆ ಆಗಬೇಕದು ಬಹಳ ಪ್ರಾಮುಖ್ಯ ಅಂತ ಹೇಳಿ ಸರ್ ಭಾವಿಸ್ಕೊಳ್ತಾ ಇದ್ದಾರೆ. ಅವರ ಮಾತಲ್ಲಿ ತುಂಬ ಅದ್ಭುತ ಇದೆ ಸರ್. ವಿಶೇಷವಾಗಿ ಬಹಳ ಪ್ರೀತಿ ಪ್ರಶ್ನೆ ಇದು. ಏಕಾಗ್ರತೆಯನ್ನು ಜಾಸ್ತಿ ಮಾಡಲಿಕ್ಕೆ ಮತ್ತು ಕಾನ್ಫಿಡೆನ್ಸನ್ನು ಬಿಲ್ಡ್ ಮಾಡಲಿಕ್ಕೆ ಕೂಡ ಯೋಗವನ್ನು ಪರಿಣಾಮಕಾರಿ ಬಳಸ್ಕೊಳ್ತಾ ಇದ್ರಿ. ಅದ್ರ ಬಗ್ಗೆ ಸಾಕಷ್ಟು ಸರ್ ಮತ್ತೆ ಹೇಳ್ತಾರೆ. ಒಂದು ವಿರಾಮ ತಗೋತೀವಿ ಸ್ನೇಹಿತರೆ. ವಿರಾಮದ ನಂತರ ಮನೋ ಸಮಸ್ಯೆಗಳ ಬಗ್ಗೆ, ಮಾನಸಿಕ ಸಮಸ್ಯೆಗಳ ಬಗ್ಗೆ ಯೋಗ ಎಷ್ಟು ಪರಿಣಾಮಕಾರಿ ಅಂತ ಹೇಳೋದನ್ನು ಕೂಡ ಸರ್ ಹೇಳ್ತಾರೆ. ಅವರ ಮಾತನ್ನು ಕೇಳೋಣ. ಒಂದು ಬ್ರೇಕ್ ತಗೋತಾ ಇದ್ದೇವೆ.